ಒಂದೆಡೆ KGF 2 ರಿಲೀಸ್ಗೆ ತಯಾರಾಗಿ ನಿಂತಿದೆ. ಮತ್ತೊಂದೆಡೆ ಪ್ರಶಾಂತ್ ನೀಲ್ ವಿರುದ್ಧ ಕನ್ನಡಿಗರು ಗರಂ ಆಗಿದ್ದಾರೆ. ಕನ್ನಡಿಗರ ಕೋಪ KGF 2ಗೆ ಯಾವ ರೀತಿ ತೊಂದರೆ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಪ್ರತಿ ಕನ್ನಡಿಗರು ಬೇಡ್ಕೊಳ್ಳೋಣ. ಆದರೆ ಅವರ ಮುಂದಿನ ಚಿತ್ರಗಳಿಗೆ ಸಮಸ್ಯೆ ಉಂಟಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿದೆ. ಪ್ರಶಾಂತ್ ನೀಲ್ ಅವರು ತೆಲುಗು ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳ್ತಿರೋದೇ ಕನ್ನಡ ಚಿತ್ರ ಪ್ರೇಮಿಗಳ ಕೋಪಕ್ಕೆ ಕಾರಣ. ಈಗಾಗಲೇ ಸಲಾರ್ ಚಿತ್ರವನ್ನು ಅನೌನ್ಸ್ ಮಾಡಿದ ಬೆನ್ನಲ್ಲೇ ನೀಲ್ ಬಗ್ಗೆ ಒಂದಿಷ್ಟು ಮಂದಿ ಕಿಡಿಕಾರಿದ್ರು. ರಾಜಮೌಳಿ ಅವರನ್ನು ನೋಡಿ ಕಲೀರಿ ಎಂದು ಹೇಳಿದ್ರು. ಇದೀಗ NTR ಜೊತೆಗೂ ಸಿನಿಮಾ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ನೀಲ್ ತೆಲುಗಿಗೆ ಫಿಕ್ಸ್ ಆಗ್ತಾರಾ ಅನ್ನೋ ಅನುಮಾನಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ರ ಪ್ರೇಮಿಗಳು ವ್ಯಕ್ತಪಡಿಸುತ್ತಿದ್ದಾರೆ. ಬೆಳೆಯೋಕೆ ನಮ್ಮ ಕನ್ನಡ ಬೇಕು, ಬೆಳೆದ ಬಳಿಕ ಕನ್ನಡವನ್ನು ಕಡೆಗಣಿಸ್ತಿದ್ದೀರಾ, ಇವಾಗ ನಿಮಗೆ ಕನ್ನಡ ನಟರು ಕಾಣಿಸ್ತಿಲ್ವೇ ಎಂದು ನೀಲ್ ವಿರುದ್ಧ ಕನ್ನಡ ಚಿತ್ರ ಪ್ರೇಮಿಗಳು ಕೆಂಡಾಮಂಡಲರಾಗಿದ್ದಾರೆ. ಇದೇ ವೇಳೆ ಪ್ರಶಾಂತ್ ನೀಲ್ ಅವರ ಮೊದಲ ಚಿತ್ರ ಉಗ್ರಂ ರಿಲೀಸ್ ಮಾಡೋದಕ್ಕೆ ದರ್ಶನ್ ಅವರು ಸಾಥ್ ನೀಡಿದ್ರು. ಇದನ್ನು ಶ್ರೀಮುರಳಿ ಅವರು ಖಾಸಗಿ ಕಾರ್ಯಕ್ರಮವೊಂದರಲ್ಲೂ ಹೇಳಿದ್ರು. ಇವೆರಡು ವಿಡಿಯೋವನ್ನು ಹಾಕೊಂಡು ಯಾರು ಸಪೋರ್ಟ್ ಮಾಡದೇ ಇದ್ದಾಗ ನಮ್ಮ ಹೀರೋ ಸಪೋರ್ಟ್ ಮಾಡಿದ್ದು ತೆಲುಗು ಹೀರೋಸ್ ಅಲ್ಲ ಎಂದು ಕನ್ನಡ ಚಿತ್ರಾಭಿಮಾನಿಗಳು ನೀಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಲ್ ದಿ ಬೆಸ್ಟ್. ಆಮೇಲೆ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್. ತುಂಬ ಟೈಮ್ ತೊಗೊಂಡು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಆಮೇಲೆ ಪಾಪ ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಅವ್ರು ತುಂಬಾ ಪ್ರಾಬ್ಲಮ್ ಇದ್ದರು. ಅಂದರೆ ಬೇರೆ ಥರ ಅಲ್ಲ, ಅವ್ರ ಆಕ್ಸಿಡೆಂಟ್ ಆಗಿತ್ತು, ಇನ್ನೊಂದಾದರೂ ಎಲ್ಲನೂ ಮುಗಿಸ್ಕೊಂಡು ದ ಒನ್ ಆ್ಯಂಡ್ ಆರ್ಮಿ ಹ್ಯಾಸ್ ಮೇಡ್ ಎ ವೆರಿ ಗುಡ್ ಜಾಬ್. ಸೊ ಹ್ಯಾಟ್ಸ್ ಆಫ್ ಟು ಹೋಲ್ ಟೀಮ್. ಇಟ್ಸ್ ಅ ವೆರಿ ಗುಡ್ ಮೂವಿ. ನೀಲ್ ತೆಲುಗು ಚಿತ್ರಗಳನ್ನು ಮಾಡೋದು ಬಿಡೋದು ಅದು ಅವರ ವೈಯಕ್ತಿಕ. ಆದರೆ ಬರೀ ತೆಲುಗು ಚಿತ್ರಗಳನ್ನೇ ಮಾಡಿದ್ರೆ ಹೇಗೆ? KGF 2 ಬಳಿಕ 2 ತೆಲುಗು ಚಿತ್ರಗಳನ್ನು ಅನೌನ್ಸ್ ಮಾಡಿದ್ದಾರೆ. ಕನ್ನಡ ಏಕೆ ಅನೌನ್ಸ್ ಮಾಡ್ತಿಲ್ಲ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ನಮ್ಮಲ್ಲೇನು ನಾಯಕ ನಟರು ಇಲ್ವಾ? ಕನ್ನಡದ ಜೊತೆಗೆ ಪರಭಾಷೆ ಚಿತ್ರರಂಗದಲ್ಲಿ ಮಿಂಚುತ್ತಿರುವ ಕಿಚ್ಚ ಸುದೀಪ್ ಇದ್ದಾರೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇದ್ದಾರೆ. ಇವರಿಬ್ಬರು ಬೇಡ ಅಂದರೆ ರಾಕಿ ಬಾಯ್ ಯಶ್ ಅವರನ್ನೇ ಹಾಕ್ಕೊಂಡು ಸಿನಿಮಾ ಮಾಡ್ಬೋದಲ್ವಾ? ಹಾಗೆ ನೋಡಿದರೆ ದರ್ಶನ್, ಅಪ್ಪು, ಶ್ರೀಮುರಳಿ ಅವರ ಅದೆಷ್ಟು ಚಿತ್ರಗಳು ಬೇರೆ ಬೇರೆ ಭಾಷೆಗೆ ಡಬ್ ಆಗಿವೆ. ಅವರನ್ನೇ ಹಾಕ್ಕೊಂಡು ಸಿನಿಮಾ ಮಾಡಿ KGFನಂತೆ 5 ಭಾಷೆಯಲ್ಲಿ ರಿಲೀಸ್ ಮಾಡ್ಬೋದಲ್ವಾ? ಮಾಸ್ ಸಿನಿಮಾ ಅಂದರೆ ಶಿವಣ್ಣ, ದರ್ಶನ್ ಅವರಿಗಿಂತ ಬೇರೆ ಯಾವ ನಟ ಬೇಕು? ಅವರಲ್ಲಿ ಸಿನಿಮಾ ಮಾಡಿ 4 ಭಾಷೆಗೆ ಡಬ್ಬಿಂಗ್ ಮಾಡ್ತೀರಾ, ನಮ್ಮಲ್ಲೂ ಸಿನಿಮಾ ಮಾಡಿ ಅದೇ ಮಾಡ್ತೀರಾ. ಹೀಗಿರುವಾಗ ಕನ್ನಡದಲ್ಲೇ ಸಿನಿಮಾ ಮಾಡ್ಬೋದಲ್ವಾ? ಇದರಿಂದ ನಮ್ಮವರಿಗೂ ಅವಕಾಶ ನೀಡಿದಂತಾಗುತ್ತೆ. ಒಂದಂತೂ ಸತ್ಯ, ಹತ್ತಿರುವ ಮೆಟ್ಟಿಲನ್ನು ಯಾವತ್ತೂ ಮರಿಬೇಡಿ, ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲದಕ್ಕಿಂತ ಕನ್ನಡವೇ ಮೊದಲು. ಜೈ ಕರ್ನಾಟಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.